ಭಾರತದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ದಿನದಿಂದ ದಿನಕ್ಕೆ ಏರಿಕೆ ಕಾಣ್ತಾ ಇದೆ. ಈ ನಡುವೆ ಭಾರತಕ್ಕೆ ಅನೇಕ ದೇಶಗಳು ಬೆಂಬಲಕ್ಕೆ ನಿಂತಿದ್ದು, ಯುಎಇ ಕೂಡ ಭಾರತಕ್ಕೆ ಧೈರ್ಯ ತುಂಬಿದ್ದು, ಕೋವಿಡ್ ವಿರುದ್ಧದ ಹೋರಾಟಕ್ಕೆ ಬೆಂಬಲ ಸೂಚಿಸಿದೆ. ವಿಶ್ವದ ಅತಿ ಎತ್ತರದ ಕಟ್ಟಡ ಬುರ್ಜ್ ಖಲೀಫಾ ಮತ್ತು ಅಬುಧಾಬಿಯ ಅಡನಾಕ್ ಮುಖ್ಯ ಕಚೇರಿಯಲ್ಲಿ ಭಾರತದ ತ್ರಿವರ್ಣ ಧ್ವಜವನ್ನ ವಿದ್ಯುತ್ ದೀಪಗಳಿಂದ ಪ್ರತಿಬಿಂಬಿಸುವ ಮೂಲಕ ಭಾರತಕ್ಕೆ ಬೆಂಬಲ ಸೂಚಿಸಿದೆ. ಬೃಹತ್ ಕಟ್ಟಡಗಳ ಮೇಲೆ ಸ್ಟೇ ಸ್ಟ್ರಾಂಗ್ ಇಂಡಿಯಾ ಎಂಬ ವಾಕ್ಯವನ್ನ ಮೂಡಿಸಿ ಅರಬ್ ದೇಶವು ಕೋವಿಡ್ ವಿರುದ್ಧದ ಹೋರಾಟದಲ್ಲಿ ಭಾರತಕ್ಕೆ ಬೆಂಬಲ ನೀಡಿದೆ.